ಪಂಚವರ್ಣ ಯುವಕ ಮಂಡಲ ಕೋಟ ಇದರ 23ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸದ್ಭಾವನಾ 2020 ಪಂಚವರ್ಣ ರಾಜ್ಯೋತ್ಸವ ಪುರಸ್ಕಾರ ಸಮಾರಂಭ ನಿನ್ನೆ ಕೋಟಾದ ವರುಣತೀರ್ಥ ಕೆರೆ ಸಮೀಪ ಅಮೃತೇಶ್ವರಿ ದೇವಾಲಯದ ಪಾರ್ಕಿಂಗ್ ಸ್ಥಳದಲ್ಲಿ ನಡೆಯಿತು। ಈ ಕಾರ್ಯಕ್ರಮವನ್ನು ಕೋಟ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಆನಂದ್ ಸಿ ಕುಂದಾರ್ ಅವರು ಉದ್ಘಾಟಿಸಿದರು। ನಂತರ ಯಕ್ಷ ವಿಮರ್ಶಕ ವಿಶ್ವವಿಖ್ಯಾತ ಸಾಲಿಗ್ರಾಮ ಮಕ್ಕಳ ಮೇಳದ ಎಚ್ ಶ್ರೀಧರ್ ಹಂದೆಯವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು। ಇದೇ ವೇಳೆ ಪಂಚಪ್ರಾಣದ ಕೃತಿ ನಾಮಾಂಕಿತ ವಸುಮತಿ ಪಂಚೆ ದೋತಿಯ ಪ್ರೀತಿ ಉತ್ತರೀಯದ ದೋಸ್ತಿ ದೇವತೆ ಮುನ್ನಡೆದು ಸುಪ್ರೀತೆ ಶ್ರೀವರ ಶ್ರೀಧರ ಶಿವರಾಜ್ ಕಾಂಚನ್, ನಿತ್ಯಾನಂದ ಒಳಕಾಡು।